ಎಲ್ಲ ಮಕ್ಕಳಿಗೆ ಒಳ್ಳೆಯ ಅಪ್ಪಂದಿರು ಸಿಗುವುದಿಲ್ಲ, ಹಾಗೆಯೇ ಎಲ್ಲ ತಂದೆಗೂ ಒಳ್ಳೆಯ ಮಗಳು ಕೂಡ ಸಿಗುವುದಿಲ್ಲ. ಆದರೆ ಇಲ್ಲೊಂದು ವೈರಲ್ ವಿಡಿಯೋದಲ್ಲಿ ತಂದೆ ಹಾಗೂ ಮಗಳ ಪ್ರೀತಿಯನ್ನು ಬಹಳ ಚೆನ್ನಾಗಿ ವಿವರಿಸಲಾಗಿದೆ. ಹೆಣ್ಣು ಮಕ್ಕಳಿಗೆ ಮದುವೆಯ ವಸ್ತ್ರಾಭರಣವೆಂದರೆ ಬಹಳ ಇಷ್ಟ. ಮದುವೆಯ ದಿನದಂದು ಡಿಸೈನರ್ ಲೆಹೆಂಗಾ, ಡಿಸೈನರ್ ಆಭರಣಗಳನ್ನು ಧರಿಸಲು ಇಷ್ಟಪಡುತ್ತಾರೆ. ಸದ್ಯ ಮದುವೆಗಾಗಿ ವಿಶೇಷ ರೀತಿಯಲ್ಲಿ ಸಿದ್ಧವಾದ ವಧುವಿನ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ವಿಡಿಯೋದಲ್ಲಿ ವಧು ತನ್ನ ಮದುವೆಗಾಗಿ ಡಿಸೈನರ್ ಲೆಹಂಗಾ ಅಥವಾ ಡಿಸೈನರ್ ಆಭರಣಗಳನ್ನು ಧರಿಸುವ ಬದಲು ತನ್ನ ತಂದೆ ಬರೆದ ಪತ್ರದಲ್ಲಿನ ಸಾಲುಗಳನ್ನೇ ಡಿಸೈನರ್ ಆಗಿ ಬಳಸಿಕೊಂಡಿದ್ದಾಳೆ. ವೈರಲ್ ಆದ ವಿಡಿಯೋದಲ್ಲಿನ ವಧುವಿನ ಹೆಸರು ಸುವರ್ಣ್ಯ. ಇವರು ಇತ್ತೀಚೆಗೆ ರಾಜಸ್ಥಾನದಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡಿಕೊಂಡಿದ್ದಾರೆ. ಇವರು ಸರಳವಾದ ಲೆಹಂಗಾ ಮತ್ತು ಸರಳ ಆಭರಣಗಳನ್ನು ಧರಿಸಿದ್ದಾರೆ. ವಧುವಿನ ಲೆಹಂಗಾವನ್ನು ಡಿಸೈನರ್ ಸುನೈಯ ಖೇರಾ ವಿನ್ಯಾಸಗೊಳಿಸಿದ್ದಾರೆ. ಆಕೆಯ ಕೆಂಪು ಬಣ್ಣದ ಲೆಹಂಗಾ ಸುಂದರವಾಗಿದೆ. ಲೆಹಂಗಾದೊಂದಿಗೆ ನೆಟ್ನ ಕೆಂಪು ದುಪ್ಪಟ್ಟ ಧರಿಸಿದ್ದಾರೆ. ಆದರೆ ಇದರಲ್ಲೊಂದು ವಿಶೇಷ ಇದೆ. ದುಪ್ಪಟ್ಟದ ಮೇಲೆ ತಂದೆ ಬರೆದ ಪತ್ರದ ಸಾಲುಗಳನ್ನು ಉಲ್ಲೇಖಿಸಲಾಗಿದೆ. ವಧು ಸುವರ್ಣ್ಯ ತನ್ನ ತಂದೆ ಜನ್ಮದಿನದಂದು ತನಗಾಗಿ ಬರೆದ ಪತ್ರದಲ್ಲಿನ ಸಾಲುಗಳನ್ನು ಮದುವೆಯ ದಿನ ಧರಿಸುವ ದುಪ್ಪಟ್ಟದಲ್ಲಿ ಕಸೂತಿ ಮೂಲಕ ಬಳಸಿಕೊಂಡಿದ್ದಾರೆ. ತಂದೆ ಸಾವನ್ನಪ್ಪಿದ್ದು ಅವರ ನೆನಪಿಗಾಗಿ ಮತ್ತು ಮದುವೆಯ ದಿನ ಅವರ ಇರುವಿಕೆಯನ್ನು ಅನುಭವಿಸಲು ಈ ರೀತಿ ಮಾಡಿದ್ದಾರೆ. ಈ ಘಟನೆ ಎಷ್ಟೊಂದು ಭಾವನಾತ್ಮಕವಾಗಿದೆ ಅಲ್ವೇ? ತಂದೆ ಮತ್ತು ಮಗಳ ನಡುವಿನ ಸಂಬಂಧವು ತುಂಬಾ ಸುಂದರವಾಗಿದೆ ಮತ್ತು ಅಮೂಲ್ಯವಾದುದು. ತಂದೆಯನ್ನು ಕಳೆದುಕೊಳ್ಳುವುದೆಂದರೆ ಹೆಣ್ಣು ಮಕ್ಕಳಿಗೆ ಎಷ್ಟೊಂದು ನಷ್ಟ ಎಂದು ಹೇಳಲು ಪದಗಳು ಇರದು. ತಂದೆ ತನ್ನ ಮದುವೆಯ ದಿನ ಇದ್ದಿದ್ದರೆ ಎಷ್ಟೊಂದು ಸಂತೋಷ ಪಡುತ್ತಿದ್ದರು ಎನ್ನುವುದು ಸುವರ್ಣ್ಯಗೆ ತಿಳಿದಿತ್ತು. ಆದರೆ ಅವರಿಲ್ಲದ ದಿನವನ್ನು ಅವಳು ಹೇಗೆ ತಾನೇ ಸ್ವೀಕರಿಸಲು ಸಾಧ್ಯ? ಹೀಗಾಗಿಯೇ ತನ್ನ ತಂದೆಯ ಪತ್ರವನ್ನು ಉಡುಗೆಯಲ್ಲಿ ಮೂಡಿಸಿ ತಂದೆಯನ್ನು ನೆನಪಿಸಿಕೊಂಡಿದ್ದಾರೆ. ಈ ವಿಡಿಯೋವನ್ನು ಇನ್ಸ್ಟಾಗ್ರಾಮ್ಗೆ ವ್ಯಕ್ತಿಯೊಬ್ಬರು ಶೇರ್ ಮಾಡಿಕೊಂಡಿದ್ದಾರೆ. ಈ ಭಾವನಾತ್ಮಕ ವಿಡಿಯೋಗೆ ನೆಟ್ಟಿಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ತಂದೆ ಮಗಳ ಸಂಬಂಧದ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.